ಹುರಿದನು. ನೀ
ಕೊಡುವಂತ ಗಾಡಿ ಕವಿತೆ ಈ ಹಿಂದೆ ಆದಿ ದೈತ್ಯರಾದ ನಮ್ಮವರು ಕಾಲವಾದಂತಹ ಸಂದರ್ಭದಲ್ಲಿ ಗುಹೆಯಲ್ಲೂ ಕಾಡುಗಳಲ್ಲೂ ಅವರಿಗೆ ಕೊಲುತ್ತಿರುವಂತಹ ಸಂದರ್ಭ ಅವರನ್ನೆಲ್ಲ ಒಟ್ಟು ಅವರಿಗೆ ಸಮರ್ಥ ನಾಯಕನೆನಿಸಿಕೊಂಡವ ಈ ಸಂದರ್ಭದ. ಆದರೆ ಏನು ಮಾಡೋದು, ಎರಡು ಲೋಕ ನನ್ನ ವಶವಾಯಿತು, ಇನ್ನೊಂದು ಲೋಕ ಆ ಸ್ವರ್ಗಲೋಕ, ಇಂದಲ್ಲ ನಾಳೆ ಲೋಕಗಳು ನನ್ನ ಪಾಲಿಗಾಗಬೇಕು ಎಂಬ ಆಕಾಂಕ್ಷೆಯನ್ನಿಟ್ಟುಕೊಂಡವ. ಇದೇ ಸಂದರ್ಭ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಬೇಕು. ಅದಕ್ಕಾಗಿ ನಾನು ಒಬ್ಬನೇ ತೀರ್ಮಾನ ತಗೊಳ್ಳುವುದಲ್ಲ, ಇದ್ದವರಲ್ಲ ಮಂತ್ರಿ ಸೇನಾಧಿಪತಿಗಳು
ದೂರದಿಂದ ಏಕೆ ಸನಮದರಳು ನುಡಿ ಬಯಕೆ ಮಂತ್ರಿಸೇನಾಧಿಪತಿಗಳು ಸಭೆಗೆ ಬರಲಿ ಎಂಬ ಆಜ್ಞೆಯನ್ನು ಕೇಳಿ ಆತುರದಿಂದ ಬಂದಿದೆ. ಕರೆದ ಕಾರಣ ಏನೆಂದು ತಿಳಿಸಿದ್ದಾರೆ. ಮುಂದಿನ ಕಾರ್ಯಗಳೆಲ್ಲ ಮನದಂಡವನೇ ನುಡಿಯಲ್ಲೇ ನಾವು ನಮ್ಮ ಕಾರ್ಯದಲ್ಲಿ ನಿರತರಾಗಿರುವಾಗ ಕೂಡಲೇ ರಕ್ತವಾದ ಸೇನಾಧಿಪತಿಗಳು ಸಭೆಗೆ ಬರಲಿ ಎಂದು ಕರೆಯಿತರು. ಕರೆದ ಕಾರಣವಾದರೇನು ಹೇಳಿದರೆ ಈ ಕ್ಷಣವೇ ಮಾಡುತ್ತಿದ್ದೇನೆ. ಸಾನುರಾಗದೆ ನುಡಿಸುವೆನು ಅನುಮಾನ ಬೇಡ. ಇಲ್ಲಿ ಬಂದು ನೋಡಿದಾಗ ನಿಮ್ಮ ಮುಖದಲ್ಲಿ ಏನೋ ಒಂದು ತಳಮಳ ಕಾಣುತ್ತಾ ಇದೆ. ಏನಾಯ್ತು? ನಮ್ಮಿಂದ ಏನಾಯ್ತು ಅಂತ ಹೇಳಿ.
ಕುರರ ಪಚ್ಚದಲ್ಲಿ ಮಾಧವನಿರುವನು ಕುರರ ಪಚ್ಚದಲ್ಲಿ ಪದನ ಬೇರಿಹುದು ಪದನ ಬೇರನ್ನಿಹುದು ಕಾಣು ಮಹಾಪ್ರಭು, ಆ ದೇವತೆಗಳಿಗೆ ಹರಿಯ ಬಲದಿಂದ ನಾವು ಕೂಡ ವರಬಲವನ್ನು ಪಡೆಯಬೇಕು. ಆಗ ಮಾತ್ರ ನಾವು ದೇವತೆಗಳ ವಿರುದ್ಧ ಹೋರಾಡಬಹುದು. ಅದಕ್ಕಾಗಿ ನೀವು ಸಂತಾನವನ್ನು ಸೇರಿ ದೇಹವನ್ನು ದಂಡಿಸಿ ತಪಸ್ಸಿನ ಮೂಲಕ ನಮ್ಮ ಮೃತ್ಯುಂಜಯನನ್ನು ಒಲಿಸಿದರೆ ಖಂಡಿತವಾಗಿಯೂ ಮೃತ್ಯುಂಜಯನಲ್ಲಿದ್ದು ಆ ದೇವತೆಗಳನ್ನು ಸುಲಭವಾಗಿ ಸೋಲಿಸಿ ನರ ನಾಗ ನಾಗಲೋಕಗಳೆಂಬ ಮೂರ್ಲೋಕಗಳಲ್ಲಿ ಅಧಿಪತಿ ಆಗುವುದರಲ್ಲಿ ಸಂಶಯ ಇಲ್ಲ. ಒಲಿತಾಯ್ತು ನಿಮ್ಮ ಮಾತು. ನಮ್ಮ ಅವರೇ ದೇವಾಡಿದ ಮಾತು ಸತ್ಯ. ಆ ಹರಿಯರೇ ಆ ಸ್ವರ್ಗಲೋಕದ ಹಿಂದೊಳಗೆ ಇರುವಷ್ಟರವರೆಗೆ ನಮಗೆ ಗೆಲುವಿಗೆ ಸಾಧ್ಯವಿಲ್ಲ. ನೀವು ಆಡಿದ ಮಾತಿನಂತೆ ಕಾಡಗಳನ್ನು ಸೇರುತ್ತೇನೆ, ಹರನನ್ನು ಹಚ್ಚಿಸಿ ನಮಗೆ ಬೇಕಾದಂತ ವರವನ್ನು ಬೆಳೆಯುತ್ತೇನೆ. ಅಷ್ಟರವರೆಗೆ ನಮ್ಮ ಪುರದ ರಕ್ಷಣೆ ನಿಮ್ಮ ಕೈಯಲ್ಲಿ. ಸದಾ ಎಚ್ಚರಿಕೆಯಿಂದಲೇ ಬರುತ್ತೇನೆ. ಬಂದು ನಿಂತಂತ
ಹೊರಬಿತ್ತು ನೆಲೆಸರು ನೀನಿಂದಿನಿ ಹರನೇ ಹರನೇ ಮೃತ್ಯುಂಜಯನೇ, ನಾನು ಸತ್ಯವಂತನಾಗಬೇಕು. ಲೋಕದಲ್ಲಿ ನನ್ನ ಹೆಸರು ಸ್ಥಿರಸ್ಥಾಯಿಯಾಗಿ ಉಳಿಯಬೇಕು. ಅದಕ್ಕೆ ಬೇಕಾಗಿ ನೀನು ಅಮರತ್ವವನ್ನು ದಯಪಾಲಿಸುತ್ತನ್ನೇ. ಮಗನೇ ಯಾಕೆ ಆಗಲು ಸ್ವಾಮಿ? ಬ್ರಹ್ಮ ಸೃಷ್ಟಿಯಲ್ಲಿ ಹುಟ್ಟಿದ ಸಕಲ ಜೀವಿಗಳಿಗೂ ಒಂದಲ್ಲ ಒಂದು ದಿನ ಮರಣ ಸಂಭವಿಸಲೇಬೇಕು. ಸತ್ಯ. ಇದು ಪ್ರಕೃತಿಯ ನಿಯಮ. ಪ್ರಕೃತಿಯ ವಿರುದ್ಧವಾಗಿ ನಡೆಯಲು ನನಗೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ಬೇರೇನಾದರೂ ವರವನ್ನು ಕೇಳಿಕೋ. ಪ್ರಭು, ಹಾ, ಮೂರು ಮೂರ್ತಿಗಳಿಂದಲೂ ಹಾ, ಸಕಲ ಜೀವರಾಶಿಗಳಿಂದಲೂ ಹಾ. ಇಂದ್ರಾದ ದೇವತೆಗಳಿಂದಲೂ ನನಗೆ ಮರಣವೇ ಇಲ್ಲದಂತೆ ದಯಪಾಲಿಸುತ್ತನ್ನೇ. ನಿನ್ನ ಮನದ ಇಚ್ಛೆ ಏನೆಂಬುದು ಅರಿತೆ. ಇದೋ ನಿನಗೆ ಈ ಸತ್ಯಾಯುಧವನ್ನು ಪರಿಣಿಸುತ್ತೇನೆ. ಈ ಆಯುಧವನ್ನು ಹಿಡಿದು ನೀನು ಹೋರಾಡಿದರೆ ಸೋಲೆಂಬುದೇ ಬರಲಾಗದು. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳಿಂದಲೂ ನಿನಗೆ ಮರಣ ಬರಲಾಗದು. ಆದರೆ ಒಂದು ಮಾತು, ಒಂದು ಅಸ್ತ್ರವನ್ನು ತಾನಾಗಿ ಜೀವ ತಳೆದುಕೊಂಡು ನಿನ್ನ ಎದುರು ನಿಂತಾಗ ನಿನಗೆ ಮರಣ ಸತಸಿದ್ಧ. ತಥಾಸ್ತು. ಮರಣವನ್ನು ಅರ್ಚಿಸಿದೆ, ವರವನ್ನು ದಯಪಾಲಿಸಿದ. ಆದರೆ ಒಂದು ಮಾತನ್ನು ಆಡಿದ, ಆಯುಧವೇ ಜೀವತಲೆಗೆ ಬಂದರೆ ನಿನಗೆ ಮರಣ ಎಂಬುದಾಗಿ ಆ ಕಾಲವನ್ನು ಕಾಯುತ್ತೇನೆ. ಆದಷ್ಟು ಬೇಗ ಮರಣಿಸು. ನೀವು ಮಾಡಿದ ಮಾತಿನಂತೆ ಘೋರ ಕವನವನ್ನು ಸೇರಿದೆ, ಅವರನ್ನು ಪ್ರದರ್ಶಿಸಿದೆ. ಕೊಟ್ಟವರ ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗ ಸ್ವರ್ಗ ಲೋಕಕ್ಕೆ ದಾಳಿಯನ್ನು ಮಾಡಬೇಕು. ಸಕಲ ಸಿದ್ಧತೆಯೊಂದಿಗೆ ಬನ್ನಿರಯ್ಯ. ಸ್ವರ್ಗ ಲೋಕದವರ ಯಾರು? ನಾನಲ್ವಾ? ಅದೇ. ನೀವೆಲ್ಲರೂ ವಿಭೋಗ. ಆದರೆ ಏನು ದ್ವಾರದಲ್ಲಿ ಸ್ವರ್ಗ ಲೋಕದ ಹೆಬ್ಬಾಗಿಲಲ್ಲಿ ದ್ವಾರಪಾಲಕನಾಗಿರುವುದು ಯಾರು? ಏನು ದೂತ? ಅಷ್ಟು ಸುಮ್ಮನೆ ಆಗಿ ದ್ವಾರಪಾಲಕ ನನ್ನಲ್ಲಿ ಮಾತಾಡುದು. ಯಾರು ಹೋಗುತ್ತಿದ್ಯಾ? ಒಡೆಯರನ್ನು ಕಾಣಬೇಕಾದರೆ ನನ್ನನ್ನು ಮಾತಾಡುದು. ನಾನು ಯಾರು? ಸಾಮಾನ್ಯದವರು. ಸಾಮಾನ್ಯದವಲ್ಲ. ಯಾಕೆಂದ್ರೆ ಒಡೆಯರಿಗೆ ನಾನು ಬಹಳ ಬಲಗೈ ಬಂಟ ಇದ್ದಾರೆ. ಬಂಟ ಅಟ್ರ ಅದರೊಂದು ಕರ್ತವ್ಯದಲ್ಲಿ ನಮ್ಮನ್ನು ನಂಬಿಕೆಸ್ಥರಾಗಿದ್ದಾರೆ. ಹಾಗೆಂದು ಪ್ರತಿದಿನ ಈಗ ಭಾರತದಲ್ಲಿ ಕುಳಿತು 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 ಬಹಳ ಆಯಾಸ ಆಗ್ಬಿಟ್ಟಿದೆ. ನಾ ತಿರುಗಾಟದಲ್ಲಿ ಇರ್ತೇನೆ. ಭೂಲೋಕ, ಪಾತಾಳ ಲೋಕ, ಸ್ವರ್ಗಲೋಕದಲ್ಲಿ ಇದ್ದೇ ಇದ್ದೇನೆ. ಭೂಲೋಕದಲ್ಲಿ ಕಾರ್ಯಕ್ರಮದಲ್ಲಿ ಉಂಟು. ಮೊನ್ನೆ ಹೇಳಿಕೆ ಸಿಗಲು ಪ್ರಸಾದಗಳು ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ
ಪೂಜೆ ಇದೆ ಕೆಲಸ ಒಡೆಯದೇ ಕೆಲಸ ಎಲ್ಲಿ ಹೋಗ್ಲಿಕ್ಕಾಗುದಿಲ್ಲ ಅಲ್ಲಿ ಹೋದ್ರು ಅಲ್ಲಿ ಹೋಗು ಇಲ್ಲಿ ಹೋಗು ಏನು ಮಾಡುದು ಪ್ರತಿದಿನ ಇದೆ ಒಂದೊಂದು ಜನ ಎಲ್ಲಿಂದ ಎಲ್ಲಿವರೆಗೂ ಬರ್ತಾನೆ ಗೊತ್ತಾಗುತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಷ್ಟೋ ಜನ ಕೊಡುದು ಅಂತ ಎಷ್ಟು ಕೊಡುದು ನಾವು ಕೊಟ್ಟು ಸಾಕಾಗಿದೆ ಕಟ್ಟು ಕೊಟ್ಟದ್ದು ಉಂಟು ಧನ ಸಂಗ್ರಹ ಕೊಟ್ಟದ್ದು ಉಂಟು ಓಡಿಸಿದ್ದು ಉಂಟು ಪುನರುಪಿ ಬಂದದ್ದು ಉಂಟು ಎಷ್ಟು ಉಂಟು ಅಂತಂದ್ರೆ ಎಲ್ಲ ಉಂಟು ಆದ್ರೆ ಏನ್ ಮಾಡುದು ಬಹಳ ಕಷ್ಟಪ್ಪ ಏನು ಮಾಡುದು ಗೊತ್ತಾಗುದಿಲ್ಲ ಎಂತ ಬಂದವರನ್ನು ಉತ್ತರಿಸಿ ಕೇಳಿ ಒಡೆಯರಿಗೆ ಹೋಗಿ ಹೇಳಬೇಕು ಅವರವರಿಗೆ ಕರೆಕ್ಟ್ ಸರಿಯಾಗಿ ಪರಿವರ್ತನೆ ಆಗಬೇಕು ಆದ್ದರಿಂದ ಈಗ ಸ್ವಲ್ಪ ಆಯಾಸ ಆಗಿದೆ ಕಾರ್ಯಕ್ರಮ ಬಲ ಅಲ್ಲಿ ಇಲ್ಲಿ ಪುರಸ್ಕಾರಗಳು ಆದ್ದರಿಂದ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಲ್ಲಿ ಯಾರೋ ಮಲಗಿದ್ದಾರೆ ಚಿಕ್ಕ ಆಕೃತಿ ಸ್ವಲ್ಪ ಎಬ್ಬಿಸಬೇಕು ಏ ಮುಗಣ ಸ್ವಲ್ಪ ಎಬ್ಬಿಸು ಅವನಿಂದ ಆಗುವುದಿಲ್ಲ ಏನೇ ಆಗಲ್ಲ ನಿನ್ನ ಕೆಲಸವೇನು ಈಗ ನೀ ಇಲ್ಲಿ ಹೋಗು ನಾವು ಎಲ್ಲಿ ಅವರಾಗುವ ನಿನಗೇಕೆ ನೀನು ಯಾರು ಊರಲ್ಲಿ ನಿಲ್ಲುವ ಊಟಕ್ಕೆ ಎದುರೊಟ್ಟಿ ಬಂದದ್ದು ಅವನ ಹತ್ರ ಮಾತಲ್ಲ ನನ್ನ ಹತ್ರ ಮಾತು ನೀನು ಯಾರು ಅಂತ ಕೇಳಿದ್ದು ಸ್ವರ್ಗಲೋಕದ ಒಡೆಯ ಇಂದ್ರ ಅಷ್ಟು ದೊಡ್ಡ ಜನ ಅಲ್ಲ ದ್ವಾರ ಸ್ವಲ್ಪವಾಗಲು ದ್ವಾರದ ಒಡೆಯ ನಿಷ್ಠೆಗೆ ಇಷ್ಟು ಹಾಕ್ತಾರಲ್ಲ ಅಯ್ಯೋ ನಾಡಿ ಆದ್ರೆ ಮಹಾರಾವತಿಯ ಒಡೆಯ ಸತ್ರ ಪ್ರಸೂದರೆಂದರೆ ನಾಡಿ ಸತ್ತವರು ಹೋಗಿ ಸತ್ತವರು ಬಗ್ಗಿದ್ದಾರೆ ಸತ್ರ ಪ್ರಸೂದರ ಹೋಗಿ ಹೇಳೋ ಊರು ನಿನ್ನ ಒಡೆ ಮಹಾರಾವತಿ ಪಟ್ಟಣ ಅಲ್ಲಿ ಲೋಟ ಉಂಟ ಮಾರಾಯ ಅಷ್ಟು ಗಟ್ಟಿ ಹೌದಾ ನಿನ್ನ ಒಡೆಯರ ಹತ್ರ ಹೇಳು ಸತ್ರ ಪ್ರಸೋದರ ಬಂದಿದ್ದಾನೆ ಲೋಕವನ್ನು ಬಿಟ್ಟು ಕೊಡತಕ್ಕದ್ದು ತಪ್ಪಿದರೆ ಈಗ ಅಷ್ಟೆಲ್ಲ ಗಲಾಟೆ ಹಾಕಿ ಇಷ್ಟರಿಗೆಲ್ಲ ನಾ ಅವರಿಗೆ ಒಂದು ತೊಂದರೆ ಕೊಡೋದಕ್ಕಿಂತ ನಾನೇ ನಿಮ್ಮನ್ನು ಓಡಿಸಿದ್ರು ಏನು ಅವನ ವಿಷಯ ನಿನಗೆ ಬೇಡ ಅವನನ್ನು ಮುಟ್ಟಿದ್ರೆ ಎಲ್ಲರಿಗೂ ಅಲ್ಲ ನೀನು ಇಲ್ಲಿ ಇಲ್ವಾ ನೀನು ಪ್ರತಿ ವರ್ಷ ನಿಮ್ಮೊಟ್ಟಿಗೆ ನಮ್ಮ ಜನ ಯಾವಾಗ ನೀನು ನೋಡೋದಿತ್ತ ಇವನು ಬೇಕೇ ಬೇಕು ಹೌದು ನಾನು ನೋಡ್ದಾಗಿದೆಯಲ್ಲ
ಯಾರು ನಮ್ಮಲ್ಲಿ ಸತ್ತರು ಇವ ಒಂದು ಸಾಯುವುದೇ ಇಲ್ಲ. ಅಲ್ಲ ಮಾಡ್ರೆ ನಿಮಗಿದು ಇದೇ ಕೆಲಸ ಬಂದು ಅವನಿಗೆ ಹೇಳು ಹೇಳು ಅವನನ್ನು ಬಿಡಿಸು ಇವನನ್ನು ಓಡಿಸು ಎಂತ ವಿಷಯ ಏನು ಮಾಡುವುದು ನಿಮಗೆಲ್ಲ ಹರಿಯದಯ, ಆದರೆ ನಮಗೆ ಪ್ರಬಲ. ಈಗ ಹೆಚ್ಚು ಮಾತು ನಿನ್ನಲ್ಲಿಲ್ಲ. ನಿನ್ನ ಒಡೆಯನಾದಂತಹ ಇಂದ್ರನಲ್ಲಿ ಹೇಳಿದೆ ಒಳಿತು. ಸ್ವರ್ಗ ಲೋಕವನ್ನು ಬಿಟ್ಟು ಕೊಟ್ಟರೆ ಕೊಡ್ಬೇಕಂತೆ, ಇಲ್ಲದಿದ್ದರೆ ನಿನ್ನ ತಲೆಯನ್ನು ಈಗ ಅಷ್ಟು ಕೆಲಸ ಬೇಡ. ಯಾಕಂದ್ರೆ ಒಡೆಯರಿಗೂ ಅಷ್ಟು ಕೆಲಸ ಜಾಸ್ತಿ ಇದೆ. ನಿಮ್ಮಲ್ಲಿ ಮಾತಾಡಿ ಗಲಾಟ ಮಾಡೋದಕ್ಕಿಂತ ಏನಾದರೂ ಒಂದು ವಿಷಯ ಮಾಡೋಣ. ನನಗೆ ಸ್ವಲ್ಪ ಆಯಾಸ ಆಗಿದೆ, ನೀವು ಇಲ್ಲೇ ಇರಿ. ನಾನು ಈಗ ಹೋಗಿ ಸ್ವಲ್ಪ ಮಾತಾಡಿ ಬರ್ತೀನಿ. ಇಲ್ಲಿ ಇಟ್ಟಲ್ಲ ಬಂದವರು ನೋಡ್ಬೇಕು. ಇಷ್ಟಿಷ್ಟು ತೋಳ, ಇಷ್ಟು ತೂಕ, ಒಂದಿಷ್ಟು ಚಿಕ್ಕದು, ಒಂದಿಷ್ಟು ದೊಡ್ಡದು. ಜನಗಳೇ ಜನಗಳು. ಅಲ್ಲ ನೀನು ಮಾತಿಗೆ ಮಾತೇ ಆಡಿದ್ದ. ನೀನು ವಿಚಾರಿಸಿದ್ದೆ ಯಾರು ಬಂದರು? ಅವನು ಯಾರು? நம்முடைய ರಕ್ಕಸರ ಹಾವಳಿ ನಿಮಗೆ ಗೊತ್ತಿದೆ ವಿಷಯ. ಹೌದು. ಯಾವಾಗಲೂ ಬಂದರು ನಮ್ದು ಪಟ್ಟ ಅವ್ರದ್ದು ಏನೇನು ಮಾತನಾಡುದು. ಹೊರಗಂತ ಹೋಗಿ ಹೇಳು, ಪಟ್ಟವನ್ನು ಬಿಡುಕೊಡ್ಬೇಕಂತೆ. ಯಾರೋ ಒಬ್ಬ ಮಹಾಲೋಟ ಅಂತೆ. ಮಹಾಲೋಟ ಮಹಾಲೋಟಿ ಅವಳೇ ಸತ್ತು ಬದುಕಿದವ. ಸತ್ತು ಬದುಕಿದವ. ಶತ್ರು ಪ್ರಶೋಧನ. ಏನಾಗಲಿ ಮಾರ ಒಡೆಯರೆ, ಬಹಳ ಜೋರಿದ್ದಾನೆ. ನಾನು ಸ್ವಲ್ಪ ನೋಡಿದೆ. ನೀವು ಎದುರು ಸ್ವಲ್ಪ ಆರಾಮಾಗಿರ್ಲಿ. ನನ್ನನ್ನು ನೋಡಿ ಅದು ಹೆದರ್ತಾನ, ನಿಮ್ಮನ್ನು ಎದುರಿಸೋ ವಿಷಯ ಇಲ್ಲ. ಆದ್ದರಿಂದ ಅವನ ಪಟ್ಟ ಬಿಟ್ಟುಕೊಡ್ಬೇಕಂತೆ, ನೀವು ಓಡ್ಬೇಕಂತೆ.
ಏನೋ ಸ್ವರ್ಗಲೋಕದ ಆತೆಯನ್ನಿಟ್ಟು ಬಂದಿದ್ದೀರಿ ಅಲ್ಲ ಬಂದ ದಾರಿ ಯಾವುದಂತ ನಿನಗೆ ತಿಳಿದಿದೆ ಯಾವ ದಾರಿಯಲ್ಲಿ ಬಂದಿದ್ದೀಯೋ ಅದೇ ದಾರಿಯಲ್ಲಿ ಹಿಂದೆ ಹೋದರಲೇತು ಹೋದಿದ್ದರೆ ಸದಲ ಏನಿಲ್ಲ ಇಲ್ಲ ಅಲ್ಲಿ ನಾಲ್ಕು ಪಡೆಯನ್ನು ಕೂಡಿಕೊಂಡು ನಾಲ್ಕವನ್ನು ಒಟ್ಟಿಗೆ ಹಾಕಿದೆಯಲ್ಲ ಯಾರು ನೀನು ಬಂದ ಉದ್ದೇಶವನ್ನು ತಿಳಿಸು ಎಲ್ಲ ನನಗೆ ತಿಳಿದಿಲ್ಲವೇನೋ ಒಳ್ಳೆಯ ಮಾತಿನಿಂದ ಹಿಂದೆ ಕುಳಿತರೆ ಸರಿ ಇಲ್ಲವಾದರೆ ತಲೆ ಕಡಿದೆನು ಬಾ ಮುಂದೆ ನಿನ್ನನ್ನು ಕಾಯುತ್ತಾ ಇದ್ದೇನೆ ಹಾಗೆ ಸುಖಭಾಗ ಅನುಭವಿಸ್ತಾ ಇದ್ದೆ ಆ ಹರಣ ಕೃಪಾ ನಿನಗೆ ಇದೆ ಎಂಬುದರಲ್ಲಿ ನೀನು ಅಳಲಾಗ್ತಾ ಇದ್ದೀನಿ ಈಗ ಹರಣ ಹೊರಬಲವಿದೆ ಆಯುಧದ ಬಲವಿದೆ ಇಂದು ಮೊದಲು ಹೇಳ್ತೇನೆ ಬಂದವ ಯಾರು ಗೊತ್ತೇ ಸತ್ಯಪ್ಪ ಸೋದರ
ರಾಜ್ಯ ಜನರೇ, ನನ್ನ ಅಪ್ಪನೇ ವಿನಃ ಚಲಿಸಕೂಡದು. ಇಲ್ಲಿರುವಂತ ಎಲ್ಲರೂ ನನ್ನ ಮಾತನ್ನು ಪಾಲಿಸತಕ್ಕದ್ದು. ಬೆರೆಯುತ್ತಲಿಯಲು ನಾಕದಲ್ಲಿ
ಪತಿಗೆ ಶಿವನಾನೆ ನಿಮ್ಮಯ ರಾಣಿಯಾಗಿ ನಾನೇ ಧನ್ಯಳೋ ಮತ್ಸ್ಯಾವತಾರದಿಂದ
ದಿಲ್ದ ಕರಿದೆ ತಮನ ಮಧ್ಯ ಅವತಾರದಿಂದ ಕರಿದೆ ತಮನ ಹೇ ರಮಣ ಕುಂದ ಕುಸ್ಮಲ ರತನ ಮಧ್ಯವತಾರದಿಂದ ತರಿದೆ ತಮನ ಮಂದರಾದ್ರಿಯ ಕುಂದನೆ ತುತ್ತ ಮಂದರಾದ್ರಿಯ ಕುಂದನೆ ತುತ್ತ ಅಂದಿನ ಹರಿಯಲ್ದ ರೂಪವ ಹೊಂದಿ ಕಶ್ಯಪನಂದನರ ಕಥೆಯಿಂದರಿದು ಬಟೊಗೆಂದೆನಿಸಿ ರಮಣ ಏನ ಬಳಿಪೆ ಪತಿಗೆ ಗೈದಟನ ಏನ ಬಣ್ಣಿಪೆ ಕೈದಟನ ಏನ ಬಣ್ಣಿಪೆ ಪತಿಗೆ ರಮಣ ಹೇ ರಮಣ ರಮಣ ಲಕ್ಷ್ಮೀ ಭಕ್ತ ಜನಗಳಲ್ಲಿ ನಿನಗಿರುವ ಕರುಣೆ ಮಮತೆಯನ್ನು ಹಲವು ಘಟನೆಗಳ ಮೂಲಕ ತಿಳಿದಿದ್ದೇನೆ. ಹಾದಿಯಲ್ಲಿ ಕಥೆಗಳು ಕೈಗೆ ಸಿಕ್ಕಿ ಮೊರೆ ಇಡುತ್ತಾ ಇರುವಂತಹ ಸಂದರ್ಭ ಗರುಡ ವಾಹನರಾಗಿ ನೀನೇ ಅಲ್ಲಿಗೆ ಧಾವಿಸಿ ಆತನ ಕಷ್ಟವನ್ನು ಪರಿಹರಿಸಿದವನಲ್ಲವೇ? ಹೌದು, ಆದಿಮೂಲ ಎಂಬ ಹೆಸರನ್ನು ಪಡೆದಿದ್ದೇನೆ. ಅಷ್ಟೇ ಅಲ್ಲದೆ ಅಸಮೀರನೆಂಬ ಬಡಪಾಪಿಯು ತನ್ನ ಅವಸಾನ ಕಾಲದಲ್ಲಿ ಕೇವಲ ನಾರಾಯಣನ ಸ್ಮರಣೆ ಮಾಡಿದ ಕಾರಣದಿಂದಾಗಿ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗ ಸುಖವನ್ನು ಅನುಭವಿಸಿದ. ವತ್ಸನಾಗಿ ಪೂರ್ಣನಾಗಿ ನೀನು ಮಾಡಿದ ಘನಕಾರ್ಯಗಳು ಲೋಕ ಪ್ರಸಿದ್ಧ. ಸರಿಯಾದ ಧರಣಿಯ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಕೇವಲ ವರಾಹ ರೂಪವನ್ನು ಧರಿಸಲು ಹೇಸದೆ ಶ್ವೇತಾವರಾಹನಾಗಿ ಭೂಮಿಯನ್ನು ಉದ್ಧರಿಸಿದೆ. ಪ್ರಹ್ಲಾದನನ್ನು ಪೀಡಿಸಿದ ಹಿರಣ್ಯಕಶ್ಯಪವನ್ನು ವಧಿಸುವುದಕ್ಕಾಗಿ ನರಸಿಂಹನಾಗಿ ಅವತರಿಸಿದ ನಿನ್ನ ಆಜ್ಞೆಯ ಕಥೆಗಳನ್ನು ತಿಳಿಯುವಾಗ ನಿನ್ನಂತಹ ಪತಿಯನ್ನು ಪಡೆದ ಈ ಭಾಗ್ಯವತಿ ಎಂದು ಹೇಳಿಕೊಳ್ಳಲು ತೃಪ್ತಿಯಾಗುತ್ತಿದೆ. ಅದೆಲ್ಲ ಆಗಿ ಹೋದ ಕಥೆಯಲ್ಲವೇ? ಬಾ, ಸ್ವಲ್ಪ ವಿಶ್ರಾಂತಿಯನ್ನು ಪಡಿ. ಸರಸಿರುಹದಳು ತನೆಯೋ ತಲ್ಲೆಯಲು ಜಾಗ್ಲಿದಳು ಕೇಳ್ದ ಹರಿಕರವ ಸುದರ್ಶನ ನುಡಿದ ಕೈ ಮುಗಿದು
ಆದರೆ ಹೊಗಳುವವರಿಗೆ ಒಂದು ಯೋಚನೆ ಇರಬೇಡವೇ? ನಾನು ಯಾರನ್ನು ಹೊಗಳುತ್ತಿದ್ದೇನೆ? ಆತನು ಹೊಗಳಿಕೆಗೆ ಬಾಧ್ಯನೇ ಎಂಬುದು ತಿಳಿಯಬೇಕು. ನನಗೂ ಕೇಳಿ ಕೇಳಿ ಸಾಕಾಯಿತು. ತಾಯಿಯಲ್ಲಿ ಒಂದಷ್ಟು ಮಾತುಗಳನ್ನು ಲಾಲಿಪುದಲೆ ತಾಯಿ ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ ಆ ಲಾಲಿಪುದಲೆ ತಾಯಿ ಎನ್ನರಿಕೆಯನುಂಬ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಿನ್ನ ಲೋಲಲ ಬೊಗಳುತ್ತಲಿರುವುದು ಸಾಧ ನಿನ್ನ ಲೋಲನ ಬೊಗಳುತ್ತಲಿರುವುದು ಸಹಜ ಲಕ್ಷ್ಮೀ ದೇವಿ ಕಾಲ ಕಾಲಕ್ಕೆ ಭಕ್ತರನ್ನು ತಪೊರೆಯುತ್ತಾರೆ ಕಾಲ ಕಾಲಕ್ಕೆ ಭಕ್ತರನ್ನು ತಪೊರೆಯುತ್ತ ಇದಕ್ಕೆಲ್ಲ ಕಾರಣ ಬೇರೆ ಕೇಳಿಯ ಧರಿ ನೀನು ಲಕ್ಷ್ಮೀ ದೇವಿ ಲಾಲಿಪುದಲೆ ತಾಯಿ ಎನ್ನರಿಕೆಯನುಂದ ಲಕ್ಷ್ಮೀ ದೇವಿ ಆ
ನೊಡನೆ ಅತ್ಯುತ ನಿನಗಿಂತ ಇತ್ತೀವಿರೋ ನನಿ ಹೆಚ್ಚಿಗಾಯಿತು ಕಂಡುದು ಕಂಡುದ ನುಡಿದರೆ ಕೆಂಡದ ಸಿಟ್ಟು ಅಮ್ಮ ನಿಮ್ಮಯ ಗಂಡ ನಿಮ್ಮಯ ಗಂಡನಿಲ್ಲದಿದ್ದರೆ ದಂಡ ಖಂಡಿತ ದಂಡ ಖಂಡಿತ ಲಕ್ಷ್ಮೀ ದೇವಿ ಕಂಡುದ ನುಡಿದರಿಗೆ ದಯದಿಟ್ಟು ಗಂಡನಿಲ್ಲದಿದ್ದರೆ ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಕೆಂಡದಂತ ಸಿಟ್ಟು ಆ
ದಾರನ ದಂತದೊಳು ಮತ್ಸ್ಯದರೆಕ್ಕೆಯೊಳ್ ಕೂರ್ಮನ ಚಿಪ್ಪಿನೊಳ್ ಪುಪ್ಪಿದಾರನ ದಂತದೊಳು ಮತ್ತೆ ಮನುಜ ಹರಿಯ ಗುರುಗಳೆಲಗಿದ್ದು ಮತ್ತೆ ಮನುಜ ಹರಿಯ ಗುರುಗಳೊಳಗಿದ್ದು ಹರಿ ಗುರುಗಳಗಿದ್ದು ಮತ್ಸ್ಯದ ರೆಕ್ಕೆಯುಳ್ ಕೂರ್ಮನ ಚಿಪ್ಪಿನೊಳು ಸುದರ್ಶನ, ಅದಕ್ಕೆನೇ ನಾನು ಹೇಳಿದ್ದು. ನೀವು ಪೂರ್ಣವಾಗಿ ನನ್ನನ್ನು ತಿಳಿದಿಲ್ಲ. ಶ್ರೀಹರಿಯು ಮರ್ತ್ಯನಾಗಿ ಅವತರಿಸಿದಾಗ ಆತನಿಗೆ ಜಲದಲ್ಲಿ ಚಲಿಸಲು ಆತನಿಗೆ ಪ್ರಾಮುಖ್ಯವಾಗಿರುವ ಆತನ ಈಜರಿಕೆಗಳಲ್ಲಿ ಜಾಣಿಕೆ ಕೂರ್ಮನ ಬದುಕು ಅದರ ಚಿಪ್ಪಿನಲ್ಲಿರುವುದು. ಆ ಚಿಪ್ಪು ಅದನ್ನು ರಕ್ಷಣೆ ಮಾಡುತ್ತದೆ. ಆ ಕಾರಣಕ್ಕಾಗಿ ಶ್ರೀಹರಿಯು ಕೂರ್ಮನಾಗಿ ಅವತರಿಸಿದಾಗ ಆತನ ಬೆನ್ನಿನ ಚಿಪ್ಪಾಗಿ ನಾನು ಇದ್ದು ಆತನಿಗೆ ರಕ್ಷಣೆ ನೀಡುವವನು ನಾನು. ಮಂದರಗಿರಿಯನ್ನು ಎತ್ತುವಂತಹ ದೃಢತೆಯನ್ನು ನೀಡಿದ್ದೇನೆ. ಮಂದರೋದ್ಧಾರ ಎಂಬ ಹೆಸರಿಗೆ ಕಾರಣವಾಗಿದೆ. ನಮ್ಮ ವರಾಹ ರೂಪದಲ್ಲಿರುವಾಗ ವೇದವರಾಹನಾಗಿ ಶ್ರೀಹರಿಯು ರಸತಾಳಕ್ಕೆ ತುಮುಕಿ ಮೇಲಕ್ಕೆತ್ತಿ ತಂದಾಗ ಆತ ಕುಳಿತ ಸ್ಥಳ ಯಾವುದೋ ಅದು ವರಾಹನ ಗಾಡೆಯಲ್ಲಿದ್ದಾನೆ. ಅದೇ ಆ ವರಾಹನ ಗಾಡೆಯ ರೂಪದಲ್ಲಿದ್ದವನು ನಾನು. ಮತ್ತೆ ನರಹರಿಯಾಗಿ ಹಿರಣ್ಯಕಶಿಪುವನ್ನು ತೀರುವ ಸಂದರ್ಭದಲ್ಲಿ ಆತನ ಗುರುಗಳಾಗಿ ನಾನು ಇದ್ದು ಆತನಿಗೆ ಬಲವನ್ನು ನೀಡಿದವನು ನಾನು. ಇಷ್ಟೆಲ್ಲ ಸಹಾಯ ನನ್ನಿಂದ ನಿಮ್ಮ ಗಂಡ ಪಡೆದಿದ್ದರೂ ಅದನ್ನು ಸ್ಮರಿಸುವ ಗುಣ ನಿಮ್ಮಲ್ಲಿ ಓದುವುದೇ ವಿಪರ್ಯಾಸಮ್ಮ. ಸ್ವಾಮಿ, ಹೇಳುವುದಿಲ್ಲ ಸತ್ಯವೇ. ಆತನ ಮಾತುಗಳು ನಿಜವಾಗುವುದು. ಅಯ್ಯ ಕೃಷ್ಣ, ನಿಶ್ಚಯವಿಲ್ ನಯ ಮಾತು ಮೆಚ್ಚುತ್ತಯೋ ಬುದಿದು ನಯ ಮಾತು ಮೆಚ್ಚುತ್ತಯೋ ಚಿಪುದಿದು ನಾ ಮೆಚ್ಚುತ್ತಯೋ ಚಿಪುದಿದು ಹೆಚ್ಚಿದ ದೈತ್ಯರ ಕೊಚ್ಚುತ್ತ ಸಮರದಿ ಹೆಚ್ಚಿದ ದೈತ್ಯರ ಕೊಚ್ಚುತ್ತ ಸಮರದಿ ಉತ್ತರಿಸುವ ಜಯ ಕರ್ತನು ನೀನೇ ನಿಶ್ಚಯ ನಿನ್ನ ಮಾತು ನಾ ಮೆಚ್ಚುತ್ತಯೋ ಚಿಬುದು ಆ ಆ ಆ ಅಯ್ಯ ದರ್ಶನ, ಶ್ರೀಹರಿ, ನಿನ್ನ ಮಾತುಗಳು ನಿಜವಾದುದು. ನೀನು ಮೊದಲೇ ಈ ವಿಚಾರವನ್ನು ನನ್ನಲ್ಲಿ ಪ್ರಸ್ತಾಪ
ನೀನು ಏನು ಎಷ್ಟು ಎನ್ನುವುದು. ಪಾಪ ಲಕ್ಷ್ಮೀದೇವಿ ಹಿಡಿಯದೆ ಆಡಿದ್ದಾಳೆ. ಹಾಗಾಗಿ ಬೇಸರಿಸದಿರುವ ಹೆಚ್ಚಿನ ದೈತ್ಯರನ್ನು ಒತ್ತಿದವನು ನಾನು. ಖಂಡಿತ ಅಲ್ಲ, ಅದು ನೀನಲ್ಲ ಎಂದು ಯಾವ ಬಾಯಿಂದ ಹೇಳಲಿ ಹೇಳು. ಅಯ್ಯೋ ದರ್ಶನ, ಶ್ರೀಹರಿ, ನನ್ನ ಕರಗಳು ಬರಿದಾಗಿದೆ. ಹಾಗಾಗಿ ಹುಡುಗರು ನನ್ನ ಕರವನ್ನು ಸೇರಿಕೋ. ಸ್ವಾಮಿ, ತನ್ನ ತಾನರಿಯದವ ಪಶು ಸಮಾನನಾಗುತ್ತಾನೆ. ಸುದರ್ಶನನ ಅಹಂ ನೆತ್ತಿಗೇರಿದೆ. ಅದನ್ನು ನಿಲ್ಲಿಸುವ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಅಂತ್ಯವನ್ನು ನಿರೀಕ್ಷಿಸುತ್ತಾ ಮರೆಯಲಿರು. ಬರುತ್ತಿರುವುದು ಚರಣಕ್ಕೆ ಎದಗಿರ್ಪ ಸುರಪನ ಪಿಡಿದೆತ್ತಿ ಕರುಣಾಳು ಕೇಳಿದ ನಮಗೆ ಮೆರೆಯುವ ಯೋಗವು ನಿಸ್ಸರವಾಗಿಯೇ ಹೋಗುತ್ತಿರುವೆನು ಬೇನಗೆ ಕೂಡಿಕೊಂಡು ಬಂದು ನನ್ನ ಪಾದಮೂಲಗಳಲ್ಲಿ ಬಿದ್ದು ಕುಳಿಯುತ್ತಿರುವುದನ್ನು ಕಂಡಾಗ ಏನೋ ತೊಂದರೆಗೊಳಗಾಗಿದ್ದೀರಿ. ಹೌದು, ಕಾಣಿಸುತ್ತಿದೆ. ಯಾಕಯ್ಯ, ಏನಾಯಿತು? ಕೊರೆಯಬೇಕಿಲೆ ವಾಣಿನಾಥಯ ಅವಧರಿಸು ನಿ ಕಮಲ ಸಂಜಾತ, ಅವಧರಿಸು ನಿ ಕಮಲ ಸಂಜಾತ. ದುರುಳರೊಳಿಯನ್ನು ಒರೆಯುವುದಿನ್ನೇನು, ದುರುಳರೊಳಿಯನ್ನು ಒರೆಯುವುದಿನ್ನೇನು. ಕರೆಯಂದು ಹೊರುವಳು ಹರನೋರ್ವ ಬಲ್ಲನು. ಹೊರೆಯಬೇಕೆಲೆ ವಾಣಿನಾಥ ಅವಧರಿಸು ನಿ ಕಮಲ ಸಂಜಾತ. ಏನೆಂದು ಹೇಳಲಿ ಸ್ವಾಮಿ, ಏನೋ ಹೇಳಲಿ. ಆ ಶತ್ರು ಪಶುಧನೆಂಬ ದಾನವ ನಮ್ಮ ಸ್ವರ್ಗಲೋಕದ ಮೇಲಿನ ಆಸೆಗಾಗಿ ಅಚ್ಚರಪಟ್ಟು ನಮ್ಮ ಮೇಲೆ ದಾಳಿಯನ್ನು ಮಾಡಿದ. ಯುದ್ಧದಲ್ಲಿ ನಮ್ಮನ್ನು ಸೋಲಿಸಿ ನಮ್ಮ ಸ್ವರ್ಗಲೋಕವನ್ನು ನಮ್ಮ ಕೈಯಿಂದ ಕಿತ್ತುಕೊಂಡ. ಈಗ ಸ್ವರ್ಗಲೋಕದಲ್ಲಿ ತನ್ನ ಆಳ್ವಿಕೆಯನ್ನು ಮಾಡುತ್ತಿದ್ದಾನೆ. ನಮ್ಮ ಸ್ವರ್ಗಲೋಕವನ್ನು ತಾವೇ ಹಿಂದಿರುಗಿಸಬೇಕು. ರಕ್ಷಿಸು. ಜಯ 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 ಜಯ. ಯಾಕೋ ಚಿಂತೆ ಮಾಡುತ್ತೀಯಾ? ಏಳಿರೈ ಸುರಪಾಲ ಮುಖ್ಯರು ಏಳಿ ಬಂದದಿರಿ. ಏಳಿರೈ ಸುರಪಾಲ ಮುಖ್ಯರು ಏಳಿ ಬಂದದಿರಿ. ಕಳನೆ ಮನಾಲಯಕ್ಕೆ ನಾ ಕೊಟ್ಟಿ ಕಳುಹುವೆ, ಕಳನೆ ಮನಾಲಯಕ್ಕೆ ನಾ ಕೊಟ್ಟಿ ಕಳುಹುವೆ. ತಾಳಿದೀರ್ಯವನೆನು ತಾ ಸುರಪಾಗಿ ದೇವ, ಸ್ವರ್ಗವು ಕೈತಪ್ಪಿ ಹೋಯಿತೆ. ಹೌದು,
ಗರುಡನ ಬೆನ್ನೊಳಡರಿ ದೃಢ ಶತ್ರು ಪ್ರಸೂದನನ ಒಪ್ಪಟ್ಟಳ ಮಿತಿ ಮೀರಿದೆ. ಆತ ವಧೆಗೆ ಅರ್ಹನಾಗಿದ್ದರೂ ವರವರಾನ್ವಿತನಾಗಿದ್ದಾನೆ. ಹಾಗಾಗಿ ಆತನ ವಧೆಯು ಆಗರದ ಪ್ರಕಾರವೇ ನಡೆಯಬೇಕಾಗಿದೆ. ಆದರೆ ನಾನು ಯೋಚಿಸುತ್ತಿರುವುದು ಅದಲ್ಲ. ಸುದರ್ಶನನಿಗೆ ಒಂದು ಮಾತನ್ನು ಹೇಳಿದರೆ ಸಾಕು, ಈ ಕಾರ್ಯವನ್ನು ಬೇಗನೆ ಮುಗಿಸಿಬಿಡುತ್ತಾನೆ. ಹಾ, ಆತನನ್ನು ಅವಗಣಿಸಿ ಶಾಂಘೈ ಧರಿಸಿ ನಾನೇ ಸಾಗುತ್ತೇನಂತೆ ಮಹಾರಾಜ. ಹರಿತರಳು ಕಂಡಾಗ ಹರಿಯನ್ನು ಪರೀಕ್ಷಿಸಲಿ. ಆಶ್ಚರ್ಯ ಪರಮಾಶ್ಚರ್ಯ, ಯಾರೋ ನನ್ನ ಪ್ರವಚನ ಪ್ರವೇಶಿಸುತ್ತಾರೆ. ಸಂಕಧ್ವನಿಯ ಆಸ್ಪದ ಹೇಳುತ್ತಾ ಇದೆ. ಹಾಗಾದರೆ ನನ್ನ ಪ್ರವಚನ ಪ್ರವೇಶಿಸಿದವರು ಯಾರು? ಹರಿಯದೇನು ಹರಿಯ ತೆರದಿ ಕರುಣ ತಿಪ್ಪುದು, ಹರಿಯದೇನು ಹರಿಯ ತೆರದಿ ಕಾಣಿ ತಿಪ್ಪುದು. ಕಲ್ಲರಂತೆ ಬಂದು ನಮ್ಮ ಪ್ರವಚನ ಪ್ರವೇಶಿಸಿದೆ. ನೀನೇ ಹರಿ ಎಂಬುದನ್ನು ಸಂಕಟಾನವರಿಗೆ ತಿಳಿದುಕೊಂಡೆ. ಈಗ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಇಂದ್ರನ ಪಕ್ಷಪಾತವೇ ಮಧ್ಯ. ಈಗ ಬಂದವ ಯಾರು ಗೊತ್ತೇ? ಮುಂದೆ ನಿನ್ನ ಆಟ ನಡೆಯಲು ಈಗ ಒಳ್ಳೆಯ ಮಾತಿನಿಂದ ಹೇಳ್ತಾರೆ. ಇನ್ನೊಂದ್ರೆ ಹೆಚ್ಚು ಮಾತಿಲ್ಲ. ಇನ್ನು ಏನಾಗುತ್ತದೆ ಅಂತ ಕಾಯ್ತಾ ಇದ್ದೇವೆ.
ಶರ ಹೂಡುತ್ತ ಸುರನು ದುರದಿ ಗೆಲಿದರ ಮನೆಯ ದುರದಿ ಗೆಲಿದರ ಮನೆಯ ಸೇರುತ್ತ ಅಮಿತ ಭೋಗದಲ್ಲಿ ವರನ ವರವಿದೆ, ಸುಲಭದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಅದಕ್ಕಾಗಿ ಸೋತಂತೆ ರಕ್ಷಿಸಿದೆ. ಮುಂದೆ ಒಂದು ಕಾಲಕ್ಕೆ ಇದು ನಾನು ದರ್ಶನ ಗರ್ವಭಂಗವಾಗಬೇಕಾದರೆ ಆತ ಯುದ್ಧಕ್ಕೆ ಮುಂದುವರಿಯಲೇಬೇಕು. ಅದಕ್ಕಾಗಿ ಚಿಂತೆಯ ಮುಖವಾಡ ಧರಿಸುತ್ತೇನೆ. ಏನಾಗುತ್ತೋ ನೋಡೋಣ. ಏನ ಮಾಡಲಿ ಶಕ್ತಿಹೀನನಾದೆನು ನಾನು ಅಕಟ ಆನರಾಗಮನಿಂದ ದುರದಿ ಮಾನವೆಲ್ಲವೂ ಹೋಯ್ತು ಆನರಾಗಮನಿಂದ ದುರದಿ ಮಾನವೆಲ್ಲವೂ ಹೋಯ್ತು ಮಾನವಂತನು ವರ ಕಾಣಿತ್ತು ಹಾನಿಯು ಜಗಕ್ಕೆ ಏನ ಮಾಡಲಿ ನಾನು ಅಕಟ ಹರನೇ, ನೀನಿದ್ದವರ ಪ್ರಭಾವದಿಂದಾಗಿ ಜಗತ್ತಿಗೆ ಹಾನಿಯಾಯಿತಲ್ಲ. ಆ ದುರುಳನ ಎದುರು ನಾನು ಶಕ್ತಿಹೀನನಾಗಿ ಹೋದೆ. ಆತನಿಂದ ಸೋತು ಹೋದೆ. ಪಾಲನಾಕರ್ತನಾದ ನನ್ನ ಮಾನ ಹೋಯಿತು. ಏನು ಮಾಡಲಿ? ಯಾರಿಂದ ಕೊಲಿಸಲಿ ಆ ಧೂರ್ತನನ್ನು? ಚಿತ್ತದ ಬಿದ ಪುರುಷೋತ್ತಮ ಕತ್ತಲ ದೂರದಲ್ಲಿ ಕತ್ತದ ದೇವನ ಹೇಳುವೆ ದರ್ಶನ, ಏನಿದು ಕಣ್ಣುಗಳಿಂದ ಅಷ್ಟು ಜಲ ಭಾರವಾಗಿ ಸುರಿಯುತ್ತಿದೆ. ಓಹೋ, ಶತ್ರುಪ್ರಸೂದನಿಂದಾಗಿ ಸೋಲಾಯಿತಂತೆ. ಅದಕ್ಕಾಗಿ ಚಿಂತೆ. ಚಿಂತಿಸಬೇಡ, ಸುದರ್ಶನನಿದ್ದಾನೆ. ನನ್ನ ಕಡೆಗಣಿಸಿ ಯುದ್ಧರಂಗಕ್ಕೆ ಹೋಗಿದ್ದರೆ ನಾನೋರ್ವನೇ ನೋಡು ಅರ್ಪಣೆಯನ್ನು. ಸುದರ್ಶನ, ನಿನ್ನೊಡೆಯನಾದ ನಾನೇ ಸೋತಿರುವಾಗ ನಿನ್ನಿಂದಾದಿದ್ದೆ. ಅನುಮಾನ ಬಿಡು. ಬಿಡು ಹನುಮಾನ ಅಡಿಯರ ದಿನವನ್ನು ಕಳುಹಿಸಿದ ಅನುಮಾನ
ಮದಿಯ ಭಯ ಮೂಡನೆ ಗೋರಾಗಿ ಸಲವಿಗೆ ಮೃದಿಂದ ಚೋರಾನಿ ಕಮ್ಮನೆ ಏನಿಲ್ಲ ವೀರನಂತೆ ಬಂದು ಚಕ್ರದಂತೆ ಗರಗರನೆ ತಿರುಗುತ್ತಾ ಎನ್ನ ಎದುರು ನಿಂತಿದೆಯಲ್ಲ ಆ, ಯಾಕೆ ನೀನು ನನ್ನಲ್ಲಿ ಯಾಕೆ ದ್ವೇಷ ಯಾಕೆ ಬಂದೆ ನೀನ್ಯಾರು ಅತ್ರ ಪ್ರಸೂನ. ಶತ್ರುಸೂದನ. ಕತ್ತು ಪ್ರಸೂದನ ನಿನ್ನ ಸತ್ಯ ತಿಳಿಸುವೆನು ಬಿಟ್ಟದ ಬಿಡನ್ನ ಕರದಿ ಮೇಲೆ ನಾನು ಎಂಬುದನ್ನು ಹೇಳುವುದೇನು ಆವತಿ ನಗರದ ಶತ್ರುಪ್ರಸೂದನ ಎಂದರೆ ನೀನೇನೋ ಹೌದು ಬಂದವನು ಸಾಮಾನ್ಯನೆನಿಸಿಕೊಂಡೆಯ ಯಾರು ನೀನು ಶ್ರೀಹರಿಯ ಕರದಲ್ಲಿ ರಾರಾಜಿಸುವ ಶಸ್ತ್ರರಾಜನೆಂದರೆ ನಾನೇ ಆ, ಇಲ್ಲಿಗೆ ಯಾಕೆ ಬಂದಿದ್ದೇನೆ ಗೊತ್ತಾ ಯಾಕೆ ಲೋಕಕಂಟಕನಾಗಿ ಮೆರೆಯುವ ನನ್ನ ಕಂಠವನ್ನೇ ಇಲ್ಲಿ ಆಯುಧವೇ ಜೀವನದಲ್ಲಿ ಬಂದೆಯೋ? ನಿನ್ನನ್ನು ಬಿಡುವುದಿಲ್ಲ ಸುರತತಿ ಸುಮಮಳೆಗೆರೆಯಿ ಸುದರ್ಶನ ಗರ್ವದಿವರಿಗಿಂತ ಗಣದುರ ವಿಕ್ರಮಿ ನಾನೆನುತ ಹರಿತರದಿ ಹರಿತಂದನು ಪುರದಿಡಿಗೆ ಗಮನ ಶತ್ರುಪ್ರಸೂದನ ಪ್ರಯೋಗಿಸಿದ ಶಕ್ತಿಯ ಆಯುಧ ನನ್ನಲ್ಲಿ ದುರ್ಬಲವಾಗಿದೆ ಹರನವರದಂತೆ ಚಕ್ರರಾಜನಾದ ನನ್ನಿಂದಲೇ ಅವನ ಮರಣ ಇದನ್ನು ಕಂಡು ಸಂತೋಷಭರಿತರಾದ ದೇವತೆಗಳು ಪುಷ್ಪವೃಷ್ಟಿಯನ್ನು ಗರೆಯುತ್ತಿದ್ದಾರೆ ಇರಲಿ ಬಿಡಿ ಎಷ್ಟಾದರೂ ನನ್ನಿಂದ ಉಪಕೃತರಾದವರಲ್ಲವೇ ಆದರೆ ಆ ಹರಿಯಲ್ಲಿ ಕೃತಜ್ಞತೆ ಪದಕ್ಕೆ ಅರ್ಥವೇ ಇಲ್ಲ ಈಗಲಾದರೂ ತಿಳಿದುಕೊಳ್ಳಲಿ ಈ ಸುದರ್ಶನನ ಘನತೆ ಏನೆಂದು ಇನ್ನೇಕೆ ತಡ ಹೋಗುತ್ತೇನಂತೆ ವೈಕುಂಠದೆಡೆಗೆ ಯಕ್ಷಗಾನ ತಂದಿಟ್ಟು ರಸಭಂಗವಂತನಿಗೆ ಕ್ಷಮಾಪಣಿಕೆಯನ್ನೊಂದು ಕಲಾಭಿಮಾನಿಗಳ ಶ್ರೀ ಲಕ್ಷ್ಮೀನರಸಿಂಹ ಹವ್ಯಾಸಿ ಯಕ್ಷಕಲಾ ಬಲಗ ಕೋಟ್ರಗುತ್ತು ನೆತ ಕಲಾವಿದರಿದೆ ಯಕ್ಷಗುರು ಕೃಷ್ಣಪ್ಪ ಕಿನ್ಯ ಮೇರ್ನ ನಿರ್ದೇಶನರು ನರತನಿಂಚಿನ ಬಯಲಾಟ ಸುದರ್ಶನ ವಿಜಯ ನೆತ್ತ ಹಿಮ್ಮೇನಡು ಭಾಗವತರಾದ ಶಿಶಿರ್ ಕೃಷ್ಣ ಬಲ್ಲಾಲ್ ಬೊಕ್ಕ ಪ್ರಶಾಂತ್ ಬ್ಯಾರ್ಲಗಟ್ಟೆ ಚಂಡೆ ಮದ್ದಲೆ ರಾಜೇಶ್ ಕುರುಪಾಡಿ ಬಕ್ಕ ರಾಘವೇಂದ್ರ ಭಟ್ ಚಕ್ರತಾಳ ಪ್ರಕಾಶ್ ಕಿನ್ಯ ಪಾತ್ರವರ್ಗರು ದೇವೇಂದ್ರ ರಿಕ್ತಕಿರಣ ವಾಯು ಹರ್ಷಿತ ಅಗ್ನಿ ವಿಹಾನ್ ವರುಣ ಕಾವ್ಯ ಕುಬೇರ ರಕ್ಷಿತ್ ಶತ್ರುಪ್ರಸಾದನ ವಾಮನ್ ಚಾಪು ಬಲಗಳು ಸದಾಶಿವಾಚಾರ್ಯ ನಿತಿನ್ ಹರೇಕಳ ಲಿಖಿತ್ ರಕ್ಷಾ ಬೊಕ್ಕ ಪ್ರಣೀತ್ ವಿಷ್ಣು ಪ್ರಿಯಾಂಕಾ ಸಂತೋಷನಗರ ಬೊಕ್ಕ ಶ್ರೀರಕ್ಷಾ ವಿದೂಷಕ ರಮನಾಥ್ ಶೆಟ್ಟಿ ಕಕ್ಕೆಮಜಾಳು ಈಶ್ವರ ವಿಜಯ ಬಂಗೇರ ಸುದರ್ಶನ ತನುಶ್ರೀ ಬೊಕ್ಕ ಪ್ರಧಾನ್ ಲಕ್ಷ್ಮಿ ಅಕ್ಷರ
ಈ ಯಕ್ಷಗಾನದ ಸಮಗ್ರ ನಿರ್ದೇಶನ ಕೃಷ್ಣಪ್ಪ ಕೆನ್ಯ, ಸಂಪೂರ್ಣ ಸಹಕಾರ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಬೊಕ್ಕ ಸಿದ್ಧಿ ಮಹಾಗಣಪತಿ ಸೇವಾ ಸಮಿತಿ ಬೊಕ್ಕ ಮಹಿಳಾ ಸಮಿತಿ ಅಂಚನೆ ಈ ಯಕ್ಷಗಾನಗೂ ಸಂಪೂರ್ಣ ಸಹಕಾರವನ್ನು ಮಾತರಿಗಳ ಉಡಲ್ದಿಂಜಿನ ಸೋಮೇಲ್ಗೊರೊಂದು ಯಕ್ಷಗಾನನು ಧೂಮವರ ಭಾಗವತರಿಗೆ ಹನುಮಂತನ ಬರೋದಿಲ್ಲ. ಸ್ವಲ್ಪ ಹೊಗಳಿ ಅಟ್ಟಕ್ಕೇರಿಸಿ ಅಲ್ಲಿಂದ ಬಿದ್ದಾಗ ಪ್ರಜ್ಞೆ ಬಂದಿತ್ತು. ವೀರಬಾದಿ ಕರವನೆ ರಜೆ ವೀರ ನನ್ನಲ್ಲಿ ಕೋಪವೇ? ಸುದರ್ಶನ, ನನಗೊಂದೂ ತಿಳಿಯುತ್ತಿಲ್ಲ. ಪ್ರಚೋದನೆಯನ್ನು ಕೊಂದು ಜಯಸಿರಿಯನ್ನು ಬಂದಂತಹ ನೀನು ಯಾಕೆ ಇಷ್ಟು ಕೋಪವದನದಿಂದ ನಿಂತಿರು? ನನಗೊಂದು ತಿಳಿಯುತ್ತಿಲ್ಲ. ಇದು ನನ್ನ ಬಲಗೈ ಈ ತೋರ್ಬೆರಳು ಇನ್ನೂ ರಿಕ್ತವಾಗಿದೆ. ಬಾ, ಏನು ನಿನ್ನ ಕರವನ್ನು? ಮಾಧವ ಕೇಳು ಆದಿಯುಳ್
ಕಾಲ ಆಗಂತೆ ಏನು ಒಬ್ಬನೇ ಯುದ್ಧರಂಗಕ್ಕೆ ಹೋಗಿ ಜಯಿಸುತ್ತೇನೆ ಎಂಬ ಜಂಬದಿಂದ ಹೋದೇ ಅಲ್ಲ, ನನ್ನನ್ನು ಬಿಟ್ಟು ಏನಾಯಿತು? ಸೋತು ಸುನ್ನವಾಗಿ ಹೋದಂತ ನಿನ್ನಿಂದ ಏನು ಸಾಧ್ಯವಾಗಲಿಲ್ಲ. ನೋಡು, ಈಗ ನಾನೋರ್ವನೇ ಕೊಟ್ಟು ಬಂದಿದ್ದೇನೆ. ಈಗಲಾದರೂ ನೀನೊಂದು ಸತ್ಯವನ್ನು ತಿಳಿದುಕೊಳ್ಳಬೇಕು. ಈ ಭೂಮಿಯಲ್ಲಿ ನಿನಗಿಂತಲೂ ಹೆಚ್ಚಿನವನು ನಾನೇ ಎಂದು. ಆದರೆ ನಿನ್ನ ಕರವನ್ನೇ ಇರುವುದು ಬಿಡು. ನನ್ನ ಸ್ಪರ್ಶ ಮೆರೆಯುತ್ತಿದೆ ವೈಕುಂಠ ಲೋಕದಿ ನಿನ್ನ ಅಂತರಂಗವೇನು ಎಂಬುದನ್ನು ತಿಳಿದೆ. ವ್ಯಕ್ತಿಯಾದವನಿಗೆ ಅಭಿಮಾನವಿರಬೇಕು, ಆದರೆ ದುರಭಿಮಾನಕ್ಕೆ ಬಲಿಯಾಗಬಾರದು. ಅದು ಆತನ ಸಾಧನೆಗೆ ನಾಂದಿಯಾಗುತ್ತದೆ. ಕೇವಲ ಹುಡುಗಾರರನ್ನು ಹೊಂದಿದ್ದೇನೆ ಎಂಬ ಮಾತ್ರಕ್ಕೆ ಎಷ್ಟೋ ಅಹಂಕಾರ ನನ್ನ ತಲೆಗೆ ಏರಿದೆ. ಇದೋ ಏರಿದ ಬಿಟ್ಟವನ್ನು ಕ್ಷಣಾರ್ಧದಲ್ಲಿ ಇಳಿಸಿ ಬಿಡುತ್ತೇನೆ. ಈ ವೈಕುಂಠ ಲೋಕವೆನ್ನುವುದು ಸತ್ಯಗುಣದ ಆಗರ. ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಆಶ್ರಯ ಇಲ್ಲ. ನಿನ್ನ ತಲೆಯಲ್ಲಿ ಈಗ ಅಹಂಕಾರದ ಸಪ್ತಗುಣಗಳು ತುಂಬಿದ್ದು ಈ ಪುಣ್ಯಲೋಕದಲ್ಲಿ ಇರುವ ಅರ್ಹತೆಯನ್ನು ಕಳೆದುಕೊಂಡಿದ್ದು. ಆದ್ದರಿಂದ ಇನ್ನು ಮುಂದೆ ಭೂಲೋಕದಲ್ಲಿ ಹರಿಯು ನುಡಿಯ ಕೇಳಿಯೇ ಸುದರ್ಶನಗೆ ಸುಜ್ಞಾನ ಮಾಡಲು, ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತ್ತ, ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು ದೇವಾ ದೇವಾ ಶರಣ ರಕ್ಷಕ ಮೋಕ್ಷದಾಯಕ ದುರುಳ ಶಿಕ್ಷಕ ಪಕ್ಷಿ ವಾಹನ ಅಕಟ ಶರಣ ರಕ್ಷಕ ಮೋಕ್ಷದಾಯಕ ದುರುಳ ಶಿಕ್ಷಕ ಪಕ್ಷಿ ವಾಹನ ನರಹರಿಗೆ ಪ್ರಹ್ಲಾದ ರಕ್ಷಕ ಕ್ಷಮಿಸು ನೀನೆನ್ನನು ಹರೇ ಹರೇ ಹರಿಯೇ ಹರ ಹರ, ಇದೆಂತ ದೌರ್ಭಾಗ್ಯ! ನನ್ನೊಡೆಯನ ನುಡಿಗಳು ನನಗೆ ಶಾಪವಾಕ್ಯವಾಗಿ ನನ್ನ ಕಿವಿಯನ್ನು ಬೀಳಿಸುತ್ತಾ ಇವೆ. ಏನು ಮಾಡಿಬಿಟ್ಟೆ ನಾನು? ಅಜ್ಞಾನದ ಅಂಧಕಾರದ ಕಾರ್ಮೋಡ ನನ್ನ ಮನಸ್ಸಿಗೆ ಆವರಿಸಿತು. ಸುಜ್ಞಾನದ ಕಿರಣ ಸೋಕದೇ ಇದ್ದಾಗ ಮನಸ್ಸು ಅಹಂಕಾರದಿಂದ ಬಂತು. ಹರಿಯು ಶಾಪದ ಬಿರುಗಾಳಿ ಬೀಸಿ ಕಾರ್ಮೋಡ ಎಲ್ಲ ಚೆದರಿ ಹೋಯಿತು. ಏನು ಮಾಡಲಿ? ಯಾರಲ್ಲಿ ಬಿಡಿಯಬೇಕು? ನನ್ನವನೆಂದರೆ ಆತನೊಬ್ಬನೇ, ಆ ಭಕ್ತವತ್ಸಲ. ಆತನಲ್ಲಿಯೇ ಶಿರವಾಗಿ ಕರವನ್ನು ಜೋಡಿಸಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಕರಸುತ್ತಾನೆ, ಕನಿಕರಿಸುತ್ತಾನೆ. ಓ ಶರಣ ಜನರಕ್ಷಕ ಮೋಕ್ಷದಾಯಕ ಪಕ್ಷಿವಾಹನನೇ, ಮನ್ನಿಸು ಸ್ವಾಮಿ. ಮನ್ನಿಸೆನ್ನ ಪರಾಧವ ಮಾಧವ
ಎನ್ನೊಳಿತಕ್ಕೆ ಬೇದ ನಿಲ್ಲದೆ ಬಾದ ಎನ್ನೊಳಿತಕ್ಕೆ ಬೇದ ನಿಲ್ಲದೆ ಬಾದ ಮುನ್ನ ನಂಬಿದೆ ಪಾದ ಇನ್ನು ಅರಿತುಕೋ ಮನ್ನಿಸೆನ್ನ ಪರಾಧವ ಮಾಧವ ಮನ್ನಿಸೆನ್ನ ಪರಾಧವ ಮಾಧವ ಮನ್ನಿಸೆನ್ನ ಪರಾಧವ ಕ್ಷಮಿಸು ಸ್ವಾಮಿ, ಕ್ಷಮಿಸು. ಹೇ ತಂದೆ, ಅನಾವರತವೋ ನಿನ್ನ ಬೆರಳನ್ನೇ ನನ್ನಲ್ಲಿ ದಾಟಿಸಿಕೊಂಡವನು ನಾನು. ನಿನ್ನ ಪಾದ ಸೇವೆ ನನಗೆ ಮುಖ್ಯ ಕೈಂಕರ್ಯವಾಗಿತ್ತು. ಆದರೆ ಅದನ್ನು ನಾನಾಗಿಯೇ ನಾನು ಕಳೆದುಕೊಂಡು ಬಿಟ್ಟೆ ಸ್ವಾಮಿ. ಭೂಲೋಕದಲ್ಲಿ ನಿನ್ನ ನಗಲಿ ಇರುವುದಾದರೂ ಹೇಗೆ ಸ್ವಾಮಿ? ಮನ್ನಿಸು ಸ್ವಾಮಿ. ಭಕ್ತ ಚಿಂತಿತ ಬೇಡ ಕೃತಿರ್ವೀರ್ಯ ಸುತನಾಗಿ ಪೃಥ್ವಿಯೊಳಗನಿಸು ನೀನು ಆ ಆ ಆ ಭಕ್ತ ಚಿಂತಿತ ಬೇಡ ಕೃತಿರ್ವೀರ್ಯ ಸುತನಾಗಿ ಪೃಥ್ವಿಯೊಳಗನಿಸು ನೀನು ಅತಿ ಚೆನ್ನಾಗಿ ಸಮಸ್ತ ವಿದ್ಯೆಯ ಬೋಧಿ ಸುತ್ತಲೇ ಪೊರೆಯುವೇನು ಭಕ್ತ ಚಿಂತಿತ ಬೇಡ ಸ್ವಾಮಿ. ಮರುಗಬೇಡ. ಹಾ. ನಿನ್ನ ಅಜ್ಞಾನಕ್ಕಾಗಿ ನೀನು ಶಿಕ್ಷೆ ಅನುಭವಿಸಲೇಬೇಕು. ನನಗೂ ನಿನಗೂ ಪರಸ್ಪರ ಯುದ್ಧದ ಮೂಲಕ ಬಲಾಬಲ ಪ್ರದರ್ಶನ ನಡೆಯಲೇಬೇಕು. ಯುದ್ಧವೇ? ಹೌದು. ಅದಕ್ಕಾಗಿ ಭೂಲೋಕದಲ್ಲಿ ಮಾಹಿಷ್ಮತಿ ಪಟ್ಟಣದಲ್ಲಿ ಕವೀರ ಎಂಬ ಮಹಾರಾಜನಿಗೆ ರಾಧಾವತಿ ಎಂಬ ಪತ್ನಿಯಲ್ಲಿ ಭಾರ್ತ್ಯವೀರಾರ್ಜುನ ಎಂಬ ಹೆಸರಿನಿಂದ ಜನಿಸು. ಹಾ ಸ್ವಾಮಿ, ನಿನ್ನಲ್ಲಿ ಹೋರಾಡುವ ಕೌಶಲ್ಯ ನನ್ನಲ್ಲಿಲ್ಲ. ಹಾಗಿದ್ದಲ್ಲಿ ನಿನ್ನೊಡನೆ ಹೇಗೆ ಹೋರಾಡಲಿ ಸ್ವಾಮಿ? ಅದಕ್ಕೊಂದು ದಾರಿ ಇದೆ. ಏನದು? ನಾನೇ ಆತ್ಮಮುನಿ ಹಾಗೂ ಅನಸೂಯ ದೇವಿಯರಿಗೆ ಮಗನಾಗಿ ದತ್ತಾತ್ರೇಯ ಎಂಬ ಹೆಸರಿನಿಂದ ಜನಿಸುತ್ತೇನೆ. ಹಾ. ನಾನೇ ನಿನಗೆ ಧನುರ್ವಿದ್ಯೆಗಳನ್ನು ಕಲಿಸುತ್ತೇನೆ. ಸ್ವಾಮಿ, ಶಾಪಗ್ರಸ್ತನಾಗಿ ಭೂಮಿಯನ್ನು ಸೇರಿದರು ಅಲ್ಲಿಯೂ ನೀನೇ ನನ್ನ ಗುರುವಾಗಿ ಇರುವುದಾದರೆ ಇದಕ್ಕಿಂತ ಬೇರೆ ಭಾಗ್ಯ ಬೇಕೇ. ಆದರೂ ಆ ಮಾನವ ಶರೀರದಿಂದ ನನಗೆ ಮುಕ್ತಿ ದೊರಕುವುದು ಯಾವಾಗ? ಕಂದಾ, ಮತ್ತೆ ಭಾರ್ಗವ ರಾಮ ಮತ್ತೆ ಭಾರ್ಗವ ರಾಮನಾಗಿ ಯುದ್ಧದಿ ನಿನ್ನ ಉತ್ತಮ ರಣದೊಳಗೆ ನಿನ್ನ ಉತ್ತಮ ರಣದೊಳಗೆ ನಿನ್ನ ಉತ್ತಮ ರಣದೊಳಗೆ ಮುಕ್ತಿಯ ನಿತ್ತು ಹರಿಯೇ ಸತ್ತ ಶಾಂತಿಗೆ ಕ್ಷತ್ರಿಯರನು ಕೊಲ್ಲುವೆ ಭಾರ್ಗವ ರಾಮನಾಗಿ ಭಕ್ತ ಚಿಂತಿಸಬೇಡ ಭಕ್ತ
ಸಂದರ್ಭದಲ್ಲಿ ಹಾ. ಸಪ್ತರ್ಷಿಗಳಲ್ಲಿ 7ನೇ ಸ್ಥಾನವನ್ನು ಗಳಿಸಿದ ಜಮದಗ್ನಿ ಮಹರ್ಷಿಗಳಿಗೆ ಹಾ. ರೇಣುಕಾದೇವಿಯಲ್ಲಿ ಕಿರಿಯ ಪುತ್ರನಾಗಿ ಭಾರ್ಗವರಾಮ ಎಂಬ ಹೆಸರಿನಿಂದ ನಾನು ಪುನಃ ಮಾತಾಡುತ್ತೇನೆ. ಹಾ. ಆ ಸಮಯದಲ್ಲಿ ನಮ್ಮ ಮುಖಾಮುಖಿ ರಣರಂಗದಲ್ಲಿ ಆದಾಗ ಇದು ಚಕ್ರದ ಸಹಾಯವಿಲ್ಲದೆ ನನ್ನ ಅವತಾರಕ್ಕೆ ಸಂಬಂಧಪಟ್ಟಂತೆ ಹರ್ಷಧರನಾಗಿದ್ದು ಕೇವಲ ಪರಶುವಿನಿಂದಲೇ ಭಾಗ್ಯವೀರನನ್ನು ವಧಿಸಿ ಹಾ. ನಿನ್ನನ್ನು ಆ ಮನುಷ್ಯ ಶರೀರದಿಂದ ಮುಕ್ತಿಯನ್ನು ನೀಡುತ್ತೇವೆ. ನಿನಗೆ ಮಂಗಳವಾಗಲಿ. ಸುದರ್ಶನ ಧನುವನ್ನೆಂಬ ಈ ಕಥಾಭಾಗವನ್ನು ಆಡಿಸಿದ ಹಾಗೂ ನೋಡಿದ ನಿಮಗೆಲ್ಲರಿಗೂ ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ಸಿದ್ಧಿ ಮಹಾಗಣಪತಿ ದೇವರು, ಲಕ್ಷ್ಮೀ ನರಸಿಂಹದೇವರು ಹಾಗೂ ಅರ್ಧನಾರೀಶ್ವರ ದೇವರು ಆರೋಗ್ಯ ಆಯುಷ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನಾಡೋಣ. ಭದ್ರಂ ಶುಭಂ ಮಂಗಳಂ. ಶ್ರೀ ಸರಸಿದ ನೇತ್ರೆಯರು ಕೋಶದಿ ನಡೆತರು ತವರು ಭೂಸುರರೊಳಿತು ಮಂತ್ರಾಕ್ಷತೆಯಿಂದಲಿ ಕೀರ್ತಿಗೆ ಮುದದಿಂದ ಮಾತದ ಕೀರ್ತಿಯ ಪಡೆಗಿರಿದಿರುತ್ತ ಶ್ರೀ ಸರ್ವೇಶ ಗಾರತಿ ಶೋಭಾ ಕೋಟ್ರ ಗುತ್ತು